ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಯನ್ನ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗಿ ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡುವುದನ್ನು ಹಾಗೂ ಜನ ವಿರೋಧಿ ಕೃಷಿ ಮಸೂದೆಯನ್ನ ವಿರೋಧಿಸಿ ಸಂಯುಕ್ತ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು. ಮಂಜೇಶ್ವರ ಅಂಚೆ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನ ಸಿಪಿಐ ಮಂಜೇಶ್ವರ ವಲಯ ಕಾರ್ಯದರ್ಶಿ ಜಯರಾಮ್ ಬಲ್ಲಂಗುಡೇಲ್ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಕಾರ್ಮಿಕ ವರ್ಗದಕ್ಕೂ ನಮ್ಮ ಡಿಮಾಂಡ್ दी ನಾವು ನಮ್ಮ ನೇತಾರನಕ್ಕೂ ಎಂಪಿನಕ್ಕೂ ಪ್ರತ್ಯೇಕವಾಗಿ ನಮ್ಮ ದುಮ್ಮದ ಎಂಪಿ ಪಿ ಕರುಣಾಕರ್ ನೇತೃತ್ವದ ಆನಿ ಡಿಮಾಂಡ್ दी ನಾವು ಒಂದೇ ಡಿಮಾಂಡ್ ಅಂಗೀಕಾರ ಮಾಡ್ತಾರೆ. ನಮ್ಮ ನರೇಂದ್ರ ಮೋದಿ ಸರ್ಕಾರ ತಯಾರಾಪುಜಿ ಕಾರ್ಮಿಕ ವಿರುದ್ಧ ನೀತಿನ ಅಂಡೆ ಕೇಂದ್ರ ಆಳುನಂತಿನ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಈ ಕೋವಿಡ್ ಕಾಲಘಟ್ಟದ ನಮ್ಮ ಕೇಂದ್ರ ಸರ್ಕಾರ ಕೊರನಂಚಿನ ಧನ ಸಹಾಯ ರೇಷನ್ ಸಾಮಗ್ರಿ ತಂದು ಕೇಂದ್ರದ ಒಂದೇ ನ್ಯಾಯ ಪೈಸೆ ಸಮೇತ ಮುಕ್ತ ಕಾರ್ಮಿಕರ ಪೆನ್ಪುನವರ್ಗಾಗದಕ್ಕೆ ರೇಷನ್ 4 ತಿಂಗಳ ಸಮೇತ ತಿಂಗಳು ಕಿತ್ತು ಕೊಡ್ರೆ ಸರ್ಕಾರ ತೀರ್ಮಾನ ಕೃಷಿಕರಿಗೆ ಮಾಡೋದು ಭತ್ತ ಕೃಷಿ 2,000 ರೂಪಾಯಿ ಕೊಡಬಾರದು ತೀರ್ಮಾನ ಕಾರ್ಮಿಕರಿಗೆ ಅಕ್ಲೆ ಸೇಮನೆ ಸೇರ್ನಕ್ಲೆ 1,000 ರೂಪಾಯಿ ಕೊಡ್ಕೊಂಡು ಕೊಡೋನುಂಡಿತ್ತೆ ಕೇಂದ್ರ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಮೂರು ಬಟ್ಟು ಬಾಡಲಿಲ್ಲ ಮೋದಿನ ಮಂಡಳಿ ಪ್ರತಿಯೊಂದು ನಮ್ಮ 2 ಲಕ್ಷ ಸರ್ಕಾರ ಬತ್ತಿಕ್ಕ ಅವು ಪಣ್ಣನು ವಿನಂತಿ ಪತ್ರದ ಪಣ್ಣಿನ ಮಾತ ಪಾಲನೆ ಅನ್ಪಣೆ ಸರ್ಕಾರ ನಮ್ಮ ಕೇಂದ್ರಾಯಿ ಮುಖ್ಯಮಂತ್ರಿ ಸರ್ಕಾರ ಸಿಐಟಿಯು ಮಂಜೇಶ್ವರ ಏರಿಯಾ ಅಧ್ಯಕ್ಷರಾದ ಪ್ರಶಾಂತ್ ಕನಿಲಾ, ಚಂದಪ್ಪ ಮಾಸ್ಟರ್, ಪ್ರೇಮಾ ಹೊಸಬೆಟ್ಟು ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿಯೊಂದು ಸಾರ್ವಜನಿಕ ವಲಯನು ನಮ್ಮ ಕೇಂದ್ರ ಸರ್ಕಾರ ಸಂರಕ್ಷಣೆ ಮಂಡಳಿ ವಾಡೆ ರದ್ದು ಕೇಸ್ ಇರ್ತೀರಿ ಏರಿ ಕೇಸುವೈ ನಾವು ಮುಸ್ಲಿಂ ಲೀಗ್ ನೇತಾರ ನಕ್ಲಿ ಮುಸ್ಲಿಂ ಲೀಗ್ ಲೀಡರ್ ನಕ್ಲಿ